ವಿದ್ಯುತ್ ಸಮಸ್ಯೆಯನ್ನ ಅನುಭವಿಸದ ಗ್ರಾಮ ಪಟ್ಟಣವನ್ನ ನಮ್ಮ ದೇಶದಲ್ಲಿ ಹುಡುಕುವುದು ಕಷ್ಟ ಸಾಧ್ಯವೇ. ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ವಿದ್ಯುತ್ತನ್ನೇ ಕಾಣದ ಹಲವು ಪ್ರದೇಶಗಳು ಇಂದಿಗೂ ನಮ್ಮ ಮುಂದಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯನ್ನ ಹಂಚಿಕೊಂಡಿರುವಂತಹ ಕೊಡಗಿನ ಚೆಂಬು ಗ್ರಾಮ ಮಾತ್ರ ಇವುಗಳಿಂದ ಸ್ವಲ್ಪ ಡಿಫರೆಂಟ್. ಜಲವಿದ್ಯುತ್ತನ್ನೇ ಬಳಸಿಕೊಂಡು ತಮಗೆ ಬೇಕಾದ ವಿದ್ಯುತ್ತನ್ನ ಉತ್ಪಾದಿಸ್ತಾ ಇರುವ ಇಲ್ಲಿನ ಕುಟುಂಬಗಳು ಈ ಗ್ರಾಮವನ್ನ ವಿದ್ಯುತ್ನಲ್ಲಿ ಸ್ವಾವಲಂಬಿ ಗ್ರಾಮವನ್ನಾಗಿ ಮಾಡಿದೆ. ಅದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ಈ ಗ್ರಾಮದ ಜನರನ್ನ ಪವರ್ ಕಟ್ ಎನ್ನುವ ಬಾಧೆ ಎಂದಿಗೂ ಬಾಧಿಸಿಲ್ಲ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯನ್ನ ಹಂಚಿಕೊಂಡಿರುವ ಕೊಡಗು ವ್ಯಾಪ್ತಿಯಲ್ಲಿರುವ ವಿದ್ಯುತ್ನಲ್ಲಿ ಸ್ವಾವಲಂಬಿಯಾದ ಚೆಂಬು ಗ್ರಾಮದ ಯಶೋಗಾಥೆ. ಹೆಚ್ಚಾಗಿ ಅರಣ್ಯ ಪ್ರದೇಶವನ್ನೇ ಹೊಂದಿರುವ ಇಲ್ಲಿ ಸಮರ್ಪಕವಾದ ರಸ್ತೆ ಸಂಪರ್ಕವಿಲ್ಲ, ವಿದ್ಯುತ್ ಸಂಪರ್ಕವೂ ಇಲ್ಲ. ಹೆಚ್ಚಾಗಿ ದಟ್ಟಾರಣ್ಯವನ್ನೇ ಹೊಂದಿರುವ ಈ ಗ್ರಾಮದ ಕೆಲವು ಕಡೆಗಳಿಗೆ ಮಾತ್ರ ವಿದ್ಯುತ್ ಸಂಪರ್ಕವಿದ್ದು, ಇನ್ನೂ ಕೆಲವು ಕಡೆಗೆ ವಿದ್ಯುತ್ ಕಂಬಗಳನ್ನು ಹಾಕಲು ಅರಣ್ಯ ಇಲಾಖೆಯ ಆಕ್ಷೇಪವಿದೆ. ಈ ಕಾರಣದಿಂದಾಗಿ ಇಲ್ಲಿ ವಿದ್ಯುತ್ ಸಂಪರ್ಕವು ಕಷ್ಟ ಸಾಧ್ಯ ಎಂದು ತಿಳಿದಂತಹ ಇಲ್ಲಿನ ಕುಟುಂಬಗಳು ಈ ಭಾಗದಲ್ಲಿ ಹೇರಳವಾಗಿ ಹರಿಯುವ ಜಲಧಾರಗಳನ್ನೇ ಬಳಸಿಕೊಂಡು ವಿದ್ಯುತ್ ಉತ್ಪಾದಿಸಲು ತೊಡಗಿದ್ದಾರೆ. ಪರಿಣಾಮ ಇಲ್ಲಿ 80%ಕ್ಕೂ ಮಿಕ್ಕಿ ಮನೆಗಳು ಇಂದು ಜಲವಿದ್ಯುತ್ತನ್ನೇ ವರ್ಷ ಪೂರ್ತಿ ಬಳಸಿಕೊಂಡು ತನ್ನ ವಿದ್ಯುತ್ ಕೊರತೆಯನ್ನ ನೀಗಿಸಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳನ್ನು ಬಳಸಿಕೊಂಡು ಚೆಂಬು ಗ್ರಾಮ ಪಂಚಾಯಿತಿ ಇಲ್ಲಿ ಬಹುತೇಕ ಮನೆಗಳಿಗೆ ವಿದ್ಯುತ್ ಉತ್ಪಾದಿಸಲು ಬೇಕಾದ ಸಲಕರಣೆಗಳನ್ನು ಕಲ್ಪಿಸುವ ಮೂಲಕ ವಿದ್ಯುತ್ ಸ್ವಾವಲಂಬಿಯನ್ನಾಗಿ ರೂಪಿಸುವಲ್ಲಿ ಸಹಕಾರವನ್ನು ನೀಡಿದೆ. ಬಂಡೆಗಳ ಮಧ್ಯದಿಂದ ಹಳ್ಳಗಳಿಂದ ನೀರನ್ನ ಪೈಪ್ ಮೂಲಕ ತನ್ನ ಜಮೀನಿನಲ್ಲಿ ನಿರ್ಮಿಸಿ ಟ್ಯಾಂಕ್ನಲ್ಲಿ ನೀರನ್ನ ಸಂಗ್ರಹಿಸುವ ಇಲ್ಲಿನ ಗ್ರಾಮಸ್ಥರು ಸಂಗ್ರಹಿಸಿದ ನೀರನ್ನ ವಿವಿಧ ಆಕಾರದ ಪೈಪ್ಗಳನ್ನು ಜೋಡಿಸಿ ಟೈರ್ ಬನ್ಗೆ ಹಾಯಿಸ್ತಾರೆ. ನೀರಿನ ರಭಸಕ್ಕೆ ಟೈರ್ ಬನ್ ತಿರುಗಿ ಜನರೇಟರ್ ಮೂಲಕ ವಿದ್ಯುತ್ ಉತ್ಪಾದನೆಯಾಗುತ್ತದೆ. 1 ಕೆವಿ 2 ಕೆವಿ ಹೀಗೆ ವಿದ್ಯುತ್ ಉತ್ಪಾದಿಸುವ ಇಲ್ಲಿನ ಗ್ರಾಮಸ್ಥರು ದಿನದ 24 ಗಂಟೆಯೂ ಯಾವುದೇ ಅಡಚಣೆಗಳು ಇಲ್ಲದೆ ವಿದ್ಯುತ್ತನ್ನು ಪಡಿತಾ ಇದ್ದಾರೆ. ಅರಣ್ಯಾಧಿಕಾರಿಗಳ ಕಿರುಕುಳ ಮತ್ತು ತುಂಬ ಸಮಸ್ಯೆ ಆಗಿದೆ ಕರೆಂಟ್ ಬರಲಿಕ್ಕೆ. ಆದ ಕಾರಣ ಇಲ್ಲಿ ನಾವು ಎಲ್ಲ ಸ್ವಂತ ಕರೆಂಟೇ ಮಾಡಿದ್ದೇವೆ. ಅಂದರೆ ನೀರಿನಿಂದ ಉತ್ಪತ್ತಿಯಾಗುವ ಜಲವಿದ್ಯುತ್ ಮಾಡಿದ್ದೇವೆ. ಆಲ್ಮೋಸ್ಟ್ ಇಲ್ಲಿ ಒಂದೊಂದು 15-20 ಮನೆಗೆ ಇನ್ನೂ ಇಲಾಖೆಯ ವಿದ್ಯುತ್ ಆಗಬೇಕು. ಅವರ ಮನೆಯ ಸಾಧಾರಣ ಎಲ್ಲ ಮನೆಯಲ್ಲಿಯೂ ಅದು ಇದೆ, ಜಲವಿದ್ಯುತ್ ಇದೆ. ಎಲ್ಲ ಯೂಸ್ ಆಗ್ತದೆ. ನಮ್ಮಲ್ಲಿ ಫ್ರಿಜ್ಜು, ಮಿಕ್ಸಿ ಮತ್ತು ಟಿ ವಿ ಎಲ್ಲವೂ ಆನ್ ಆಗ್ತದೆ ಅದರಲ್ಲಿ ಜಲವಿದ್ಯುತ್ತಿಂದ. ತುಂಬ ಅನುಕೂಲ ಆಗಿದೆ. ಹಾಗೆ ಸರ್ಕಾರದವರು ಸೋಲಾರ್ ವಿದ್ಯುತ್ತಿಗೆ ಪ್ರೋತ್ಸಾಹ ಕೊಟ್ಟಾಗ ಇದಕ್ಕೂ ಕೊಟ್ಟರೆ ನಾವು ಇದನ್ನು ವಿದ್ಯುತ್ತು ಗೌರ್ಮೆಂಟಿಗೆ ಮಾರ್ಬೋದು ಅಂಥ ವ್ಯವಸ್ಥೆ ಕೂಡ ಇದೆ. ಎಲ್ಲರ ತೋಟದಲ್ಲಿ ಕೂಡ ಕೆರೆ ಎಲ್ಲ ತೆಗೆದು ಮಾಡ್ಬೋದು. ರೈತರಿಗೆ ಅನುಕೂಲ ಆಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರ ತೋಟ ಎಲ್ಲ ಹಳದಿ ಬಂದು ಹೋಗಿದೆ. ಎಲ್ಲ ಹಳದಿ ರೋಗ ನೀವು ನೋಡ್ಬೋದು. ಆಚೆ ಎಲ್ಲ ಕ್ಯಾಮರಾ ಇಟ್ಟರೆ ನಮ್ಮ ತೋಟ ಎಲ್ಲ ಕಾಣ್ತದೆ. ಎಲ್ಲ ಜನರಿಗೂ ರೈತರಿಗೆ ತೊಂದರೆ ಆಗಿದೆ. ದುಡ್ಡಿನ ಸಮಸ್ಯೆ ತುಂಬಾ ಇದೆ. ನಾವೆಲ್ಲ ಅಡಿಕೆ ತೋಟ ನಂಬಿಕೊಂಡೇ ಇದ್ದವರು. ಇದಕ್ಕೆಂದರೆ ಸರ್ಕಾರದಿಂದ 1 ಲಕ್ಷ ಸಬ್ಸಿಡಿ ಇದೆ ಅದಕ್ಕೆ. ಅಂದರೆ ನಾವು ಕೈಯಿಂದ ಹಸಲು ಹಾಕಿ ತಂದು ಎಲ್ಲ ಮಾಡಿದ್ದೇವೆ. ನಮಗೆ ಒಂದು 50,000 ಹಸಲು ಖರ್ಚಾಗಿರ್ಬೋದು. ಹೆಚ್ಚಾಗಿ ಈ ಭಾಗದಲ್ಲಿ ಹರಿಯುವ ನೀರಿನ ಮೂಲಗಳಿದ್ದು ಇವುಗಳನ್ನು ಪ್ಲಾಸ್ಟಿಕ್ ಪೈಪ್ಗಳ ಮೂಲಕ ಶೇಖರಿಸಿ ಅವುಗಳನ್ನ ಟೈರ್ ಬನ್ ಮೂಲಕ ಹರಿಸಿ ವಿದ್ಯುತ್ತನ್ನು ತಯಾರು ಮಾಡಲಾಗುತ್ತೆ. 30,000 ರಿಂದ 50,000 ರೂಪಾಯಿಗಳಿಗೆ ಈ ವ್ಯವಸ್ಥೆಯನ್ನು ಅಳವಡಿಸುವ ಮೂಲಕ ನಿರಂತರ ವಿದ್ಯುತ್ತನ್ನು ಪಡಿತಾ ಇದ್ದಾರೆ. ಸರ್ಕಾರದಿಂದ ಈ ವ್ಯವಸ್ಥೆಗೆ ಸಬ್ಸಿಡಿಯನ್ನು ನೀಡಲಾಗ್ತಾ ಇದ್ದು ಇದರಿಂದಾಗಿ ಇಲ್ಲಿನ ಗ್ರಾಮಸ್ಥರು ಹೆಚ್ಚಿನ ಬಂಡವಾಳ ಹೂಡದೆಯೇ ನಿರಂತರ ವಿದ್ಯುತ್ತನ್ನು ಪಡಿತಾ ಇದ್ದಾರೆ. ಮಳೆಗಾಲದಲ್ಲಿ ನಿರಂತರ ಕರೆಂಟ್ ಪಡೆಯುವ ಇಲ್ಲಿನ ಗ್ರಾಮಸ್ಥರು ಬೇಸಿಗೆಯಲ್ಲಿ ಹಗಲು ಹೊತ್ತು ನೀರನ್ನ ಕೃಷಿ ತೋಟಗಳಿಗೆ ಬಿಟ್ಟು ರಾತ್ರಿ ಮಾತ್ರ ಟೈರ್ ಬನ್ಗಳನ್ನು ಬಳಸ್ತಾರೆ. ಈ ಮೂಲಕ ಕೃಷಿ ಹಾಗೂ ಕರೆಂಟಿನ ನೀರಿನ ಎಲ್ಲ ಗ್ರಹ ಸಮತೋಲನವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಮನೆಗೆ ಅತಿ ಅಗತ್ಯವಾಗಿ ಬೇಕಾದಂತಹ ಎಲ್ಲ ವಿದ್ಯುತ್ ಉಪಕರಣಗಳನ್ನು ಜಲವಿದ್ಯುತ್ ಮೂಲಕವೇ ಉಪಯೋಗಿಸ್ತಾ ಇದ್ದು ಯಾವ ಮಳೆ ಗಾಳಿಯು ಬಂದರೂ ಯಾವುದೇ ಅಡಚಣೆ ಇಲ್ಲದೆ ನಿರಂತರ ವಿದ್ಯುತ್ತನ್ನು ಪಡಿತಾ ಇದ್ದಾರೆ. ನಮ್ಮಲ್ಲಿ ಮೊದಲು ಕರೆಂಟ್ ಇರಲಿಲ್ಲ. ಈಗ ಇದೆ ನೀರು ಕರೆಂಟ್ ಯೂಸ್ ಮಾಡೋದು. ಇಲ್ಲಿ ತುಂಬ ಮನೆಯಲ್ಲಿ ಇದೆ. ಒಂದು 85%
ಕರೆಂಟಲ್ಲಿ ಪ್ರತಿಯೊಂದು ಯೂಸ್ ಆಗ್ತದೆ. ಅದರಲ್ಲಿ ಎಲ್ಲ ಟಿ ವಿ ಓಡ್ತಾ ಉಂಟು, ಮತ್ತು ಕೆಲವು ಮನೆಯಲ್ಲಿ ಫ್ರಿಡ್ಜ್ ಸಹ ಹೋಗ್ತದೆ. ಇಲ್ಲಿ ನಮ್ಮಲ್ಲಿ ಮಾತ್ರ ಹಾಕ್ತದೆ, ನಾವು ಇದು ಲೈನ್ ಕರೆಂಟಿಗೆ ಡೈರೆಕ್ಟ್ ಕೊಟ್ಟಿದ್ದು. ಎಲ್ಲಾ ರೀತಿಯ ಶುಲ್ಕ ಹಣ ಪಾವತಿ ಮಾಡಿಯೂ ಅಡಚಣೆ ಮುಕ್ತ ವಿದ್ಯುತ್ ಸಂಪರ್ಕ ಸಿಗದೆ ಪರದಾಡುವ ಜನರ ಮಧ್ಯೆ ಚೆಂಬು ಗ್ರಾಮದ ಜನ ಇದ್ಯಾವುದರ ಜಂಜಾಟತೆ ಇಲ್ಲದೆ ವಿದ್ಯುತ್ತನ್ನ ಬಳಸ್ತಾ ಇದ್ದಾರೆ. ನೈಸರ್ಗಿಕ ಸಂಪನ್ಮೂಲವನ್ನ ಬಳಸಿ ಚೆಂಬು ಗ್ರಾಮದ ಜನ ವಿದ್ಯುತ್ನಲ್ಲಿ ಸ್ವಾವಲಂಬನೆಯನ್ನ ಹೊಂದುವ ಮೂಲಕ ಮಾದರಿ ಗ್ರಾಮವಾಗಿ ಗುರುತಿಸಿಕೊಂಡಿದ್ದಾರೆ. ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.